ವಾಟ್ಸಪ್ ಗ್ರೂಪ್ ಮೂಲಕ ಜಾತಿ ಮತ ಧರ್ಮ ಮರೆತು ರೋಗಿಗಳಿಗೆ ರಕ್ತ ಪೂರೈಕೆ ಮಾಡುತ್ತಿರುವ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಗ್ರೂಪ್ ತನ್ನ ಯಶಸ್ವಿ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದು ಕರ್ನಾಟಕದಾದ್ಯಂತ ಯಶಸ್ವಿ ಶಿಬಿರಗಳನ್ನು ಪೂರೈಸಿ ಇದೀಗ ನೆರೆಯ ರಾಜ್ಯ ಕೇರಳಕ್ಕೂ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದೆ ಎಂದು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಮುಖಂಡರು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು 2016ರ ಆಗಸ್ಟ್ 8ರಂದು ನಾವು ರಕ್ತ ಸಂಬಂಧಿಗಳಾಗೋಣ ಎಂಬ ಧ್ಯೇಯವಾಕ್ಯದೊಂದಿಗೆ ಆರಂಭವಾದ ಸಂಸ್ಥೆ ಇದೀಗ ಸುಮಾರು 45ಕ್ಕೂ ಹೆಚ್ಚು ವಾಟ್ಸಪ್ ಗ್ರೂಪ್ಗಳ ಮೂಲಕ 5,000ಕ್ಕೂ ಅಧಿಕ ಸದಸ್ಯರನ್ನ ಒಳಗೊಂಡಿದೆ. ಅಲ್ಲದೆ ಫೇಸ್ಬುಕ್ ಮೂಲಕ 7,000ಕ್ಕೂ ಅಧಿಕ ಸದಸ್ಯರ ಜಾಲವನ್ನು ಕೂಡ ಹೊಂದಿದ್ದು ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂಗಳಲ್ಲಿಯೂ ತನ್ನ ಜಾಲವನ್ನು ವಿಸ್ತರಿಸಿದೆ. ಈಗಾಗಲೇ ಕೇರಳದಲ್ಲಿ 12 ಯಶಸ್ವಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಜನಮನ್ನಣೆಯನ್ನ ಪಡೆದಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಸಲಹೆಗಾರರಾದ ಮುಸ್ತಫಾ ಅಡ್ಡೂರು ದೆಮ್ಮಲೆ, ಕಾರ್ಯನಿರ್ವಾಹಕರಾದ ನಾಸಿರ್ ಆರ್ಬಿ, ಅಶ್ರಫ್ ಕಲ್ಕಟ್, ರಿಯಾಸ್ ಮುಜಮಿಲ್ ನೋಯಿ, ಇಮ್ರಾನ್ ಅಡ್ಡೂರು, ಆಶಿಕ್ ಫೋಕಸ್ ಉಪಸ್ಥಿತರಿದ್ದರು. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ನಮ್ಮ ಸಂಸ್ಥೆಯು ಮಂಗಳೂರಿಗೆ ಮಾತ್ರವೇ ಸೀಮಿತವಾಗಿರದೆ ಸುತ್ತಮುತ್ತಲಿನ ಪ್ರದೇಶಗಳಾದಂತಹ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಮೂಡಬಿದ್ರೆ, ಮಡಿಕೇರಿ ಹಾಗೂ ನೆರೆಯ ಜಿಲ್ಲೆಗಳಾದ ಮಣಿಪಾಲ, ಉಡುಪಿ, ಚಿಕ್ಕಮಗಳೂರು, ರಾಯಚೂರು, ಕಲಬುರಗಿ ಮುಂತಾದ ಕರ್ನಾಟಕದ ಬಹುತೇಕ ಮಹಾನಗರಗಳಲ್ಲಿಯೂ ರೋಗಿಗಳಿಗೆ ಅಗತ್ಯ ರಕ್ತ ಪೂರೈಕೆ ಮಾಡುವ ಮಹತ್ತರವಾದ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಅದಲ್ಲದೆ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟಸ್ನಂತಹ ಅರಬ್ ರಾಷ್ಟ್ರಗಳಲ್ಲಿಯೂ ತನ್ನ ಕಾರ್ಯಾಚರಿಸುತ್ತಾ ಬಂದಿದೆ. ಕರ್ನಾಟಕದಾದ್ಯಂತ ಯಶಸ್ವಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸುತ್ತಾ ನೆರೆಯ ರಾಜ್ಯ ಕೇರಳಕ್ಕೂ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದೆ. ಈಗಾಗಲೇ 12 ಯಶಸ್ವಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಜನಮನ್ನಣೆಯನ್ನು ಕೂಡ ಗಳಿಸಿದೆ. ನಮ್ಮ ಸಂಸ್ಥೆಯು 5 ವರ್ಷಗಳಲ್ಲಿ 11,976 ಯೂನಿಟ್ ರಕ್ತವನ್ನು ಸಂಗ್ರಹಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಸಂಸ್ಥೆಯು ಈವರೆಗೆ 158 ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಆ ಮೂಲಕ ಸರಿಸುಮಾರು 9,859 ಯೂನಿಟ್ ರಕ್ತವನ್ನು ಸಂಗ್ರಹಿಸಿದ್ದು ಹಾಗೂ ತುರ್ತು ಸಂದರ್ಭಗಳಲ್ಲಿ ನೇರವಾಗಿ ರಕ್ತನಿಧಿಗಳಿಗೆ 2,117 ರಕ್ತದಾನಿಗಳನ್ನು ಪೂರೈಸುವ ಮೂಲಕ ಒಟ್ಟು 11,976 ಯೂನಿಟ್ ರಕ್ತವನ್ನು ರಕ್ತನಿಧಿಗಳಿಗೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಒಂದೇ ತಿಂಗಳಿನಲ್ಲಿ ಗರಿಷ್ಠ 8 ರಕ್ತದಾನ ಶಿಬಿರಗಳನ್ನು ಹಾಗೂ ಒಂದೇ ದಿನದಲ್ಲಿ ಗರಿಷ್ಠ 3 ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ ಕೀರ್ತಿಯನ್ನು ಕೂಡ ತನ್ನದಾಗಿಸಿದೆ. ದಿನನಿತ್ಯ ಸರಾಸರಿ 20ರಿಂದ 30 ಯೂನಿಟ್ ರಕ್ತವನ್ನು ರೋಗಿಗಳಿಗೆ ಪೂರೈಸುತ್ತಿದೆ. ಅಲ್ಲದೆ ಪ್ರತಿನಿತ್ಯ ಅವಶ್ಯವಿರುವ ತಾಜಾ ರಕ್ತಗಳ ತುರ್ತು ಮನವಿಯನ್ನು ಕೂಡ ಸ್ವೀಕರಿಸಿ ದಾನಿಗಳನ್ನು ಹುಡುಕಿ ಅಗತ್ಯವಿರುವ ರೋಗಿಗಳಿಗೆ ಕ್ಲಪ್ತ ಸಮಯದಲ್ಲಿ ಪೂರೈಸುವಲ್ಲಿ ಮಹತ್ತರವಾದ ಪಾತ್ರವನ್ನು ಕೂಡ ವಹಿಸಿದೆ. ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ನಗರಗಳ 20 ರಕ್ತನಿಧಿಗಳ ಸಹಯೋಗದಿಂದ ಆಯೋಜಿಸಿರುವ ಬ್ಲಡ್ ಡೊನೇಷನ್ ಕ್ಯಾಂಪೇನ್ 2021 ಇದೇ ಬರುವ ಆಗಸ್ಟ್ 8 ಭಾನುವಾರ ಸಮಯ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2ರವರೆಗೆ ನಡೆಯಲಿಕ್ಕಿದೆ. ನಮ್ಮ ಮೊದಲನೇದಾಗಿ ಬೆಂಗಳೂರಿನಲ್ಲಿ, ಅದೇ ರೀತಿ ಬೆಂಗಳೂರಿನ JP ನಗರ, ಅದೇ ರೀತಿ ಮೈಸೂರಿನಲ್ಲಿ, ಅದೇ ರೀತಿ ಮಡಿಕೇರಿಯಲ್ಲಿ, ಅದೇ ರೀತಿ ಹಾಸನ, ಅದೇ ರೀತಿ ಪುತ್ತೂರು, ಅದೇ ರೀತಿ ಮಣಿಪಾಲ್, ಅದೇ ರೀತಿ ಮಂಗಳೂರು, ಬಿಜಾಪುರ ಹಾಗೂ ಅಂತಾರಾಜ್ಯ ಕಾಸರಗೋಡು ಇಲ್ಲಿ ಕೂಡ ನಮ್ಮ ಈ ಒಂದು ರಕ್ತದಾನ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ರಕ್ತದಾನ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿಯೂ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ.